ಎಸ್, ವಿದೇಶಗಳಿಂದ ಬರುವವರಿಗೆ ಕ್ವಾರಂಟೈನ್ ಕಡ್ಡಾಯ. ಕೊರೋನಾದಿಂದಾಗಿ ವಿದೇಶಗಳಲ್ಲಿ ಸಮಸ್ಯೆಗೆ ಸಿಲುಕಿರುವಂತಹ ಕರಾವಳಿಗರನ್ನ ತವರಿಗೆ ಕರೆತರುವ ಪ್ರಕ್ರಿಯೆ ಆರಂಭವಾಗಿದೆ. ಕೇಂದ್ರ ಆರೋಗ್ಯ ಇಲಾಖೆ ಈ ಸಂಬಂಧ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಿರ್ದೇಶನ ನೀಡಿದ್ದು, ಬರುವಂತಹ ಎಲ್ಲರನ್ನ ತಪಾಸಣೆಗೆ ಒಳಪಡಿಸುವಂತೆ ಸೂಚಿಸಿದೆ. ಏರ್ಪೋರ್ಟ್ನಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಮಾರ್ಕಿಂಗ್ ಹಾಗೆ ಕ್ವಾರಂಟೈನ್ಗಾಗಿ ಮಂಗಳೂರು, ಉಡುಪಿ ಹೋಟೆಲ್, ವಸತಿ ಗೃಹಗಳನ್ನು ನಿಗದಿಪಡಿಸಲಾಗ್ತಾ ಇದೆ. ಮೂಲಗಳ ಪ್ರಕಾರ ಮೇ 13ರ ವೇಳೆಗೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ 4,000ಕ್ಕೂ ಅಧಿಕ ಮಂದಿ ಬರುವಂತಹ ಸಾಧ್ಯತೆ ಇದೆ. ಸೌದಿ ಅರೇಬಿಯಾ, ಕತಾರ್, ಯುಎಇ, ಅಮೆರಿಕ, ಕೆನಡಾದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವರನ್ನ ವಿಮಾನ ನಿಲ್ದಾಣದಲ್ಲೇ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಸೋಂಕು ಲಕ್ಷಣವಿದ್ರೆ ಅಥವಾ ಬೇರೆ ಅನಾರೋಗ್ಯ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಕ್ವಾರಂಟೈನ್ ಕಡ್ಡಾಯ. ಈ ಅವಧಿಯಲ್ಲಿ ನೆಗೆಟಿವ್ ಆದ್ರೆ ಮಾತ್ರ ಮನೆಗೆ ಹೋಗಬಹುದು. ಇನ್ನು ಕ್ವಾರಂಟೈನ್ ಸೌಲಭ್ಯಕ್ಕೆ ಮಂಗಳೂರಿನ ಹೋಟೆಲ್, ವಸತಿ ನಿಲಯ ಸಂಸ್ಥೆಗಳೊಂದಿಗೆ ಜಿಲ್ಲಾಡಳಿತ ಮಂಗಳವಾರ ಸಭೆ ನಡೆಸಿದೆ. ಇನ್ನು ಪ್ರೊಬೇಷನರಿ ಐಎಎಸ್ ಅಧಿಕಾರಿ ರಾಹುಲ್ ಶಿಂಧೆ ಹಾಗೆ ಪ್ರತಿ ಕ್ವಾರಂಟೈನ್ ಕೇಂದ್ರಕ್ಕೆ ನೋಡಲ್ ಅಧಿಕಾರಿಗಳನ್ನ ನೇಮಿಸಲಾಗುತ್ತೆ. ವಸತಿ ವೆಚ್ಚವನ್ನ ಪ್ರಯಾಣಿಕರೇ ಭರಿಸಬೇಕು ಅಂತ ಕೂಡ ನಿನ್ನೆಯ ಸಭೆಯಲ್ಲಿ ಹೇಳಿರುವಂತದ್ದು. ರಸ್ತೆ ಮೂಲಕ ರಾಜ್ಯಕ್ಕೆ ಬರುವವರನ್ನ ಕೂಡ ಕ್ವಾರಂಟೈನ್ಗೆ ಒಳಪಡಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಕೆಲವರು ಹಡಗಿನ ಮೂಲಕವೂ ಆಗಮಿಸುವ ಕಾರಣ ಬಂದರಿನಲ್ಲಿ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಈ ಅವಧಿಯಲ್ಲಿ ನೆಗೆಟಿವ್ ಆದ್ರೆ ಮಾತ್ರ ಮನೆಗೆ ಹೋಗುವ ಅವಕಾಶವಿದೆ ಅನ್ನುವಂಥದ್ದು ಕೂಡ ಸಭೆಯಲ್ಲಿ ನಿರ್ಧರಿಸಲಾಗಿದೆ.